ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದ ಹಿನ್ನೆಲೆಯಲ್ಲಿ ಕಾರ್ಕಳ ಬಸ್ ನಿಲ್ದಾಣದ ಪರಿಸರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಿದ ವಿಜಯೋತ್ಸವದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಪಟ್ಟರು. ಈ ಸಂದರ್ಭ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಎ ಬಾಬಾ ಅವರು ಮಾತನಾಡಿ, ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮುಕ್ತಗೊಳಿಸುತ್ತೇನೆ ಎಂದು ಹೇಳುವ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯು ಅವರು ಕಂಡಿರುವ ಹಗಲು ಕನಸಾಗಿದೆ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಹಾಗೂ ಗೌರವ ಇಲ್ಲದಿರುವುದೇ ಅವರ ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡಲು ಕಾರಣ. ಇದಕ್ಕೆ ಮತದಾರ ಬಾಂಧವರು ತಕ್ಕ ಉತ್ತರ ನೀಡಿದ್ದಾರೆ ಎಂದು ಹೇಳಿದರು. ನಿಜವಾಗಿ ದೇಶದ ಒಂದು ಮುಂದಿನ ನಮ್ಮ ದೇಶವನ್ನು ಉಳಿವಲ್ಲಿಗೆ ನಾಂದಿಯನ್ನು ಹಾಕಿದ್ದಾರೆ. ಈ ಒಂದು ಚುನಾವಣೆ ನಮಗೆ ಮುಂದೆ 2019ನೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮಗೆ ದಿಕ್ಸೂಚಿ ಆಗುತ್ತೆ. ನಿಜವಾಗಿ ಇವತ್ತು ದಿವಸ ಜನರಿಗೆ ಇದರ ಮೇಲೆ ನಾವು ಏನು ತಿಳ್ಕೊಬೋದು ಅಂತಂದರೆ, ಇವತ್ತು ಭಾರತ ದೇಶದಲ್ಲಿ ಮೋದಿಯವರ ಸುಳ್ಳು ಆಶ್ವಾಸನೆ, ಅವರ ಪುಳ್ಳು ಭಾಷಣಗಳು, ದೇಶಭಕ್ತಿ ಹಾಗೂ ಈ ಒಂದು ಜಾತಿಯ ಆಧಾರದ ಮೇಲೆ ಜನರಿಗೆ ಮನಸ್ಸು ಕೆಡಿಸುವ ಮತ ತಗೊಳ್ಳುವಂಥ ಇದು ಇನ್ನು ಮುಂದೆ ನಡೆಯುವುದಿಲ್ಲ ಎಂಬುದನ್ನು ಇವತ್ತು ಈ 3 ರಾಜ್ಯದ ಜನತೆ ತೋರಿಸಿಕೊಟ್ಟಿದ್ದಾರೆ. ನಿಜವಾಗಿ ಜನತೆಗೆ ಅಭಿನಂದನೆಗಳು. ಯಾಕಂತಂದರೆ ಇವತ್ತು ಮೋದಿಯವರು ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದಾರೆ. ಸ್ವಾಯತ್ತ ಸಂಸ್ಥೆಗಳಾದಂಥ RBI ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು, ನಮ್ಮ DRI ಇರ್ಬೋದು, ED ಇರ್ಬೋದು, ಇದನ್ನು ಸ್ವಂತ ಸ್ವಾರ್ಥಕ್ಕೋಸ್ಕರ ನಮ್ಮ ವಿರೋಧಿಗಳನ್ನು ದಮನಗೊಳಿಸೋದು ಉಪಯೋಗ ಮಾಡೋದು. ಜೊತೆಯಲ್ಲಿ ಪೊಲೀಸ್ ಇಲಾಖೆ ಈಗ ನಮ್ಮ ದೇಶದಲ್ಲಿ ಚರಿತ್ರೆ CBI ರಾತ್ರೋರಾತ್ರಿ ಒಂದು ಅಧಿಕಾರಿಗಳನ್ನು ಉನ್ನತ ಟ್ರಾನ್ಸ್ಫರ್ ಮಾಡೋದು, ಕೆಲವೊಂದು ಅಂಡಮಾನಿಗೆ ಟ್ರಾನ್ಸ್ಫರ್ ಮಾಡೋದು, ಇಂಥ ಒಂದು ಕೆಲಸವನ್ನು ಹೀನ ಕೆಲಸವನ್ನು ಇವರು ಮಾಡಿದ್ದಾರೆ. ಈ ಸಂದರ್ಭ ಮಾಜಿ ಶಾಸಕ ಎಚ್ ಗೋಪಾಲ್ ಭಂಡಾರಿ, ಉತ್ತರ ವಲಯದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀರೇ ಕೃಷ್ಣ ಶೆಟ್ಟಿ, ಮುಖಂಡರಾದ ಸುಬೀತ್ ಎನ್ಆರ್, ಶುಭದ್ರಾವ್, ಅಶ್ಫಕ್ ಅಹಮದ್, ವಿವೇಕಾನಂದ ಶೆಡಿ, ಪ್ರತಿಮಾ ರಾಣೆ, ನವೀನ್ ದೇವಾಡಿಕ, ಆರಿಫ್ ಕಲೋಟೆ, ಸುನಿಲ್ ಕೋಟ್ಯಾನ್ ಮೊದಲಾದವರು ಹಾಜರಿದ್ದರು. बोलो भारत माता की जय, बोलो भारत माता की जय, बोलो भारत माता की जय, भारतीय राष्ट्रीय कांग्रेस पक्ष के राहुल गांधी की जय, सोनिया गांधी की जय।